ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆಯ 2026-27ನೇ ಶಾಲಾ ಪ್ರಾರಂಭೋತ್ಸವಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. 2026 ಈ ಒಂದು ಹೊಸ ವರ್ಷದಲ್ಲಿ ಹೊಸ ಹುರುಪಿನಿಂದ ಎಲ್ಲ ಮಕ್ಕಳು ಬಂದಿದ್ದೀರಾ. ಒಮ್ಮೆ ಜೋರಾದ ಚಪ್ಪಾಳೆ ನೀವೊಮ್ಮೆ ಕೊಡಬೇಕು ಮಕ್ಕಳೇ, ಜೋರಾದ ಚಪ್ಪಾಳೆ ಬರಬೇಕು. ಹಾಗೆಲ್ಲ ಕ್ಲಾಪ್ಸ್ ಗೋ. ಒನ್ಸ್ ಅಗೇನ್ ಕ್ಲಾಪ್ಸ್ ಗೋ. ಇನ್ನೊಂದು 10 ನಿಮಿಷ 20 ನಿಮಿಷ ಮಾತಾಡಲಿಕ್ಕಿಲ್ಲ, ಆ ನಂತರ ಎಷ್ಟು ಬೇಕಾದ್ರೆ ಮಾತಾಡ್ಬೋದು, ಆಗ್ಬೋದಲ್ಲ? ನಮ್ಮೆಲ್ಲ ಊರಿನ ಎಲ್ಲ ಸರ್ವ ದೇವರುಗಳನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳುತ್ತಾ 2026-27ನೇ ಸಾಲಿನ ಈ ದಿವಸದ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ಈಗಾಗಲೇ ಮೆರವಣಿಗೆಯ ಮೂಲಕ ನಾವೆಲ್ಲ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನಾವು ಬಳಪವನ್ನು ಎಲ್ಲ ನೀಡಿ ಅವರನ್ನು ಸ್ವಾಗತಿಸಿದ್ದೇವೆ. ಇದೀಗ ವೇದಿಕೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈಗ ನಮ್ಮ ವಿಶೇಷವಾಗಿ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರು ಶ್ರೀಮತಿ ಕಮಲ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ತಮ್ಮನ್ನು ಗೌರವಪೂರ್ವಕ ವೇದಿಕೆಗೆ ನಾವು ಬರಮಾಡಿಕೊಳ್ತಿದ್ದೇವೆ. ಹಾಗೆ ಈ ಭಾಗದ ಕೌನ್ಸಿಲರ್ ಆಗಿರುವಂಥ ಶ್ರೀ ಅಬ್ದುಲ್ ಸಲಾಂ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ನಮ್ಮ ಪುರಸಭೆ ಸೋಮೇಶ್ವರ ಪುರಸಭೆಯ ಮುಖ್ಯ ಅಧಿಕಾರಿಗಳು ಶ್ರೀ ಮತ್ತಳಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ನಮ್ಮ ರೆಹಮಾನಿಯ ಶಾಲೆಯ ಮಾಜಿ ಅಧ್ಯಕ್ಷರು ಶ್ರೀ ಮಹಮ್ಮದ್ ಅಲಿ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಹರೀಶ್ ಕುಮಾರ್ ಸರ್ ಅವರು, ಹಾಗೆಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಪೇರೆಂಟ್ಸ್, ಹಾಗೆ ಮಾಧ್ಯಮದ ಬಂಧುಗಳು ಎಲ್ಲರೂ ಕೂಡ ಇದ್ದೀರಾ. ತಮ್ಮೆಲ್ಲರನ್ನು ಕೂಡ ಈ ದಿವಸದ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಗೌರವಾದಗಳಿಂದ ನಾವು ಸ್ವಾಗತವನ್ನು ಕೋರ್ತಾ ಈಗ ನಾಡಗೀತೆಯೊಂದಿಗೆ ಈ ದಿವಸದ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳು ಆರಂಭಿಸಬೇಕಂತ ವಿನಂತಿಸುತ್ತಿದ್ದೇನೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವಲಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮನಸ್ಸು ಜನರವ ಧರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿಳಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಅರಣ್ಯ ಶರಕ್ಷರಿ ಪೊನ್ನ ಪಂಪಲ ಕುಣಿಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲಗಳ ಪುಣ್ಯ ರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲ ಪಾಯಿಸರಾಳಿದ ನಾಡೆ, ಡಂಕನ ಜಗನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ, ಚೈತನ್ಯ ಪರಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕಲ ಕಂಗಲ ಸಲೈವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಗ ಜೈನರ ಉದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಕಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಇಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ಒಂದು ಸೌಭಾಗ್ಯ ಈ ಭಾಗದ ಎಲ್ಲ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ ಕೂಡ ಅವಕಾಶವನ್ನು ಒದಗಿಸಿಕೊಟ್ಟಿದೆ ಸರ್ಕಾರ. 1ರಿಂದ LKG ಇಂದ 5ನೇ ತರಗತಿವರೆಗೆ ದ್ವಿಭಾಷೆ 2 ಭಾಷೆಯಲ್ಲಿ ಕೂಡ ನಾವು ಪಾಠವನ್ನು ಮಾಡುವಂಥ ಒಂದು ಅವಕಾಶ, ಬೇರೆ ರೀತಿಯ ಹೊಸತನದ ಪುಸ್ತಕ ಕೂಡ ಬಂದಿದೆ, ಹೊಸ ರೀತಿಯ ಪಾಠದ ವಿಶೇಷತೆಗಳು ಕೂಡ ಇದೆ. ಹಾಗಾಗಿ ಎಲ್ಲ ಸದುಪಯೋಗಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಇದೊಂದು ಅವಕಾಶ ನಮಗೆ ಒದಗಿ ಬಂದಿದೆ. ಈ ಬಂದಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ನಮ್ಮ ಶಾಲೆಯ ಶಿಕ್ಷಕರು ಶ್ರೀಯುತ ಚಂದ್ರಶೇಖರ್ ಸರ್ ಇವರಲ್ಲಿ ವಿನಂತಿಸಿದ್ದೇನೆ. ಶೈಕ್ಷಣಿಕ ಪ್ರಾರಂಭದ ದಿನ, ಈ ಒಂದು ದಿನವನ್ನು ನಾವು ಬಹಳ ಅದ್ದೂರಿಯಾಗಿ ಬಹಳ ಸಂಭ್ರಮದಿಂದ ನಮ್ಮ ರಾಜ್ಯದೆಲ್ಲೆಡೆ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ನಾವು ಈಗ ತಾನೇ ಮೆರವಣಿಗೆಯಲ್ಲಿ ಭಾಗವಹಿಸಿ ಆನಂತರ ಇಲ್ಲಿ ಬಂದು ಸೇರಿದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಕಮಲ, ಅಧ್ಯಕ್ಷರು ಸೋಮೇಶ್ವರ ಪುರಸಭೆ. ಇವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿರುವವರು ಈ ಭಾಗದ ಮತ್ತು ಈ ಶಾಲೆಯ ಎಲ್ಲ ಆಗುಹೋಗುಗಳ ಬಗ್ಗೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿರುವಂತವರು, ಅವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಒಂದು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ ಶ್ರೀಯುತ ಮತ್ತಡಿ ಸರ್ ಅವರು, ಪುರಸಭೆಯ ಮುಖ್ಯ ಅಧಿಕಾರಿಗಳು. ಇವರನ್ನು ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಇನ್ನೋರ್ವರು ಶ್ರೀ ಮಹಮ್ಮದ್ ಅಲಿ ಜಿಐ, ಮಾಲಕರು ಜಿಐ ಸಂಸ್ಥೆ, ಇವರು ಕೂಡ ಹಾಗೆ ನಮ್ಮ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂತವರು. ಇವರನ್ನು ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ STMC ಅಧ್ಯಕ್ಷರು ಕೂಡ ಈ ವೇದಿಕೆಯಲ್ಲಿ ಇರಬೇಕಿತ್ತು, ಅವರು ಈಗ ತಾನೇ ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಹರೀಶ್ ಕುಮಾರ್ ಇವರಿದ್ದಾರೆ. ಇವರನ್ನು ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಆಶಾ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಸಾವಿತ್ರಿ ಗಟ್ಟಿ ಮೇಡಮ್ ಇದ್ದಾರೆ. ತಮ್ಮನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಎಲ್ಲ SDMCಯ ಪದಾಧಿಕಾರಿಗಳು, ಸದಸ್ಯರು, ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿದ್ದಾರೆ, ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಪೋಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಬಹಳ ಸಂತೋಷದಿಂದ 2 ತಿಂಗಳ ಕಾಲ ಮನೆಯಲ್ಲಿದ್ದು ನಮ್ಮ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಈಗ ತಾನೇ ತಾವೆಲ್ಲ ತಯಾರುಗೊಂಡು ನಮ್ಮ ಈ ಶಾಲೆಯ ಪ್ರಾರಂಭೋತ್ಸವದ ಶುಭ ದಿನದಂದು ತಾವೆಲ್ಲ ಇದ್ದೀರಿ. ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ, ನಮ್ಮ ಅಡುಗೆ ಸಿಬ್ಬಂದಿಗಳಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ನಮ್ಮ ಮಾಧ್ಯಮದವರಿದ್ದಾರೆ, ಹೊಸಕುರಲ್ ಮಾಧ್ಯಮದವರಿದ್ದಾರೆ, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ವರನ್ನ ಸ್ವಾಗತಿಸಿರುವಂತಹ ನಮ್ಮ ಶಾಲೆಯ ಶಿಕ್ಷಕರು ಚಂದ್ರಶೇಖರ್ ಸರ್ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿದ್ದೇವೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ದೀಪ ಬೆಳಗಿಸುವ ಮೂಲಕ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಅತಿಥಿಗಳು ಸೇರಿಕೊಂಡು ಈ ಒಂದು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಅಧಿಕೃತ ಚಾಲನೆ ನೀಡಬೇಕಂತ ವಿನಂತಿಸಿದ್ದೇನೆ. ದಯವಿಟ್ಟು ಎಲ್ಲ ಅತಿಥಿಗಳು ಕೈ ಸಾಲಿನಲ್ಲಿ ನಮ್ಮ ಶೈಕ್ಷಣಿಕವಾಗಿ ಏನೆಲ್ಲ ಹೊಸ ಯೋಚನೆಗಳಿದ್ದಾವೆ, ಮಕ್ಕಳು ಮತ್ತು ಪೇರೆಂಟ್ಸ್ ಏನೆಲ್ಲ ತಮ್ಮ ಜವಾಬ್ದಾರಿಗಳೆನ್ನುವ ವಿಚಾರವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ಹರೀಶ್ ಕುಮಾರ್ ಸರ್ ಅವರು ಈ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಲಿಕ್ಕೆ, ನಮ್ಮ ಈ ಭಾಗದ ಕೌನ್ಸಿಲರ್ ಆಗಿರುವಂಥ ಶ್ರೀಯುತ ಅಬ್ದುಲ್ ಸಲಾಂ ಸರ್ ಅವರೇ, ಹಾಗೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಯವರೇ, ಹಾಗೆ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ STMCಯ ಸದಸ್ಯರೇ, ಪೋಷಕರೇ, ಶಿಕ್ಷಣ ಪ್ರೇಮಿಗಳೇ, ಹಾಗೆ ಎಲ್ಲ ಶಿಕ್ಷಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಶಾಲೆ ಪ್ರಾರಂಭಗೊಂಡಿದೆ. ಪ್ರಾರಂಭೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಪ್ರತಿ ಶಾಲೆಯಲ್ಲಿ ಕೂಡ ಆಚರಿಸ್ತಾ ಇದ್ದಾರೆ. ಹಾಗೆ ನಾವು ಸಹ ಇವತ್ತು ನಾವೆಲ್ಲ ಒಟ್ಟು ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಈ ಒಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ನಾವು 2026-27ನೇ ಶೈಕ್ಷಣಿಕ ವರ್ಷ
ಇವತ್ತಿನಿಂದ ಇನ್ನು ಪ್ರಾರಂಭ ಆಗ್ತಾ ಉಂಟು. ಮಕ್ಕಳೆಲ್ಲರೂ ಇನ್ನು ಪ್ರತಿದಿನ ಶಾಲೆಗೆ ಬರಬೇಕಾಗ್ತದೆ. ನಮ್ಮ ಶಿಕ್ಷಕರು ತಿಳಿಸಿದ ಹಾಗೆ ನಮ್ಮ ಶಾಲೆ PMC ಶಾಲೆ, ಇಲ್ಲಿ ಎಲ್ಲಿಯೂ ಇಲ್ಲ. PMC ಸರ್ಕಾರಿ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ನಮ್ಮದು. PMC ಅಂದರೆ ಎಲ್ರಿಗೂ ಗೊತ್ತಿದೆ, ಇದು ವಿಶೇಷವಾದ ಒಂದು ಶಾಲೆ. ಇಲ್ಲಿ ಎಲ್ಲ ಸೌಲಭ್ಯಗಳಿರುವಂಥ ಶಾಲೆ PMC ಶಾಲೆ, ಮತ್ತು KPS ಶಾಲೆ ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ವಿಶೇಷವಾದ ಶಿಕ್ಷಕರು ಇದ್ದಾರೆ. ಕಂಪ್ಯೂಟರ್ ಶಿಕ್ಷಕರಾಗಿರ್ಬೋದು, ಸ್ಪೋಕನ್ ಇಂಗ್ಲಿಷ್ ಶಿಕ್ಷಕರಾಗಿರ್ಬೋದು, ಯೋಗ ಶಿಕ್ಷಕರು, ಹಾಗೆ ಕ್ರೀಡೆಗೆ ಸಂಬಂಧಪಟ್ಟ ಶಿಕ್ಷಕರು, ಎಲ್ಲ ವಿಧದ ಶಿಕ್ಷಕರು ನಮ್ಮ ಈ PMC ಶಾಲೆಯಲ್ಲಿದ್ದಾರೆ. ಹಾಗೆ LKG ಯಿಂದ 7ನೇ ತರಗತಿವರೆಗೆ ನಮ್ಮ ತರಗತಿ ನಡೆಯುತ್ತದೆ. LKGಯಲ್ಲಿ 30 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಈಗ UKGಯಲ್ಲಿ 30 ಮಕ್ಕಳಿದ್ದಾರೆ. ಹಾಗೆ 1ನೇ ತರಗತಿಯಲ್ಲಿ ಒಟ್ಟು 40 ಮಕ್ಕಳು ಇವತ್ತಿದ್ದಾರೆ. ಅಂದರೆ UKG ಯಿಂದ 1ನೇ ತರಗತಿಗೆ 30 ಮಕ್ಕಳು ಬಂದಿದ್ದಾರೆ, ಹೊರಗಿನಿಂದ 10 ಮಕ್ಕಳು ಬಂದಿದ್ದಾರೆ. ಹಾಗೆ ಒಟ್ಟು 40 ಮಕ್ಕಳಿಗೆ ಅಡ್ಮಿಷನ್ ಆಗಿದೆ. ಹಾಗೆ ಪ್ರತಿ ತರಗತಿ ಕೂಡ ಬೇರೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಆದರೆ ಒಂದು ನಮಗೆ ಏನಂದರೆ ಇಲ್ಲಿ ಸಮಸ್ಯೆ ಏನಂದರೆ ನಮಗೆ ಸ್ಥಳಾವಕಾಶದ ಕೊರತೆ ಉಂಟು. ನಮಗೆ ಇಲ್ಲಿ ಹೆಚ್ಚು ಮಕ್ಕಳನ್ನು ತಗೊಳ್ಳಿಕ್ಕೆ ನಮಗೆ ತುಂಬ ಕಷ್ಟ. ಆದರೆ ಮಕ್ಕಳ ಸಂಖ್ಯೆ ಬರ್ತಾ ಉಂಟು. LKG ಈಗ ಸಹ ನಮಗೆ ಕಾಲ್ ಬರ್ತಾ ಉಂಟು, LKGಗೆ ಸೀಟ್ ಇದೆಯಾ ಅಂತ. ಆದರೆ ನಮ್ಮಲ್ಲಿ ಸೀಟ್ ಭರ್ತಿ ಆಗಿದೆ, LKGಗೆ ಸೀಟ್ 30 ಆಗಿದೆ. ನಮಗೆ ಹೆಚ್ಚು ಮಕ್ಕಳು ತಗೊಂಡ್ರೆ ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಒಂದು ಕೋಣೆ, ಒಂದು ಕೊಠಡಿ ಅಲ್ಲ, 2-3 ಕೊಠಡಿ ಈಗ ಕಡಿಮೆ ಉಂಟು ನಮಗೆ. ಹಾಗೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಅವರು ಹೇಳಿದ್ದಾರೆ, ಒಂದು ಕೋಣೆಯ ವ್ಯವಸ್ಥೆಯನ್ನು ಮಾಡಿ ಕೊಡ್ತೇನೆ ಅಂತ. ಹಾಗೆ ಅದನ್ನು ನಾವೀಗ ಅದಕ್ಕಾಗಿ ಕಾಯ್ತಾ ಇದ್ದೇವೆ. ಹಾಗೆ ಈಗ ಒಂದು ತರಗತಿಯಲ್ಲಿ 2 ತರಗತಿಯನ್ನು ಸೇರಿಸಿ ಈಗ ನಾವು ಕ್ಲಾಸ್ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಕಳೆದ ಸಲ 218 ಇದ್ದ ಮಕ್ಕಳು ಈ ಸಲ 235ರವರೆಗೆ ತಲುಪಿದೆ. ನಮಗೆ ತುಂಬ ಕಷ್ಟ ಆಗ್ತಾ ಉಂಟು ಇಲ್ಲಿ. ಇನ್ನು ಸರ್ಕಾರದ ಯೋಜನೆಯಂತೆ ನಮ್ಮ ಶಾಲೆಯನ್ನು ಸೋಮೇಶ್ವರ ಪ್ರೌಢಶಾಲೆಗೆ ಟ್ಯಾಗ್ ಮಾಡುವಂಥ ಒಂದು ಇದು ಸಹ ಬಂದಿದೆ. ಈಗ ಟ್ಯಾಗ್ ಮಾಡಿದ್ದಾರೆ. ಇನ್ನು ಮುಂದೆ ನಾವು ಸೋಮೇಶ್ವರ ಅಲ್ಲಿ ಎಷ್ಟು ಜಾಗ ಉಂಟು ಅಲ್ಲಿ ಹೋಗುವಂಥ ವ್ಯವಸ್ಥೆ ಕೂಡ ಆಗ್ತಾ ಉಂಟು. ಆದರೆ ಅಲ್ಲಿವರೆಗೆ ನಾವು ಇಲ್ಲಿ ಇರಬೇಕಾದ್ರೆ ತುಂಬ ಕಷ್ಟ. ಆದ ಕಾರಣ ನಮ್ಮ ಪುರಸಭೆಯ ಅಧ್ಯಕ್ಷರು, ಹಾಗೆ ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ಮ ಸದಸ್ಯರಿದ್ದಾರೆ ಇಲ್ಲಿ, ಅವರೆಲ್ಲ ಈ ಒಂದು ಸ್ಥಳಾವಕಾಶಕ್ಕಾಗಿ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ. ಹಾಗೆ ತುಂಬ ಪೋಷಕರು ಬಂದಿದ್ದೀರಿ. ಮಕ್ಕಳು ಇನ್ನು ಮುಂದೆ 9:30 ಗಂಟೆಗೆ ಸರಿಯಾಗಿ ಶಾಲೆಗೆ ಬರಬೇಕು. 9:30ಯಿಂದ 4 ಗಂಟೆಯವರೆಗೆ ಶಾಲೆ ಇದೆ ಇಲ್ಲಿ. ಪೋಷಕರಿಗೆ ಗಮನಕ್ಕೆ, ಇವತ್ತು ಕೂಡ 4 ಗಂಟೆಯವರೆಗೆ ಶಾಲೆ ಇದೆ. LKG UKG ಮಕ್ಕಳಿಗೆ ಮಾತ್ರ 3:30ಗೆ ಶಾಲೆ ಬಿಡ್ತೇವೆ ನಾವು. 3:30ಗೆ ಬಿಡ್ತೇವೆ LKG UKG ಅವರಿಗೆ ಮಾತ್ರ. ಉಳಿದ ಮಕ್ಕಳಿಗೆ 4 ಗಂಟೆಯವರೆಗೆ ಶಾಲೆ ಇದೆ. ಶನಿವಾರ ಮಧ್ಯಾಹ್ನದವರೆಗೆ ಶಾಲೆ. ಗೊತ್ತಾಯ್ತಾ ಮಕ್ಕಳೇ? ಪ್ರತಿದಿನ 9:30ಗೆ ಶಾಲೆಗೆ ಬರಬೇಕು. ಮತ್ತು ಶಾಲೆಯಲ್ಲಿ ಈಗ ನಾವು ಉಚಿತವಾಗಿ ಪಠ್ಯಪುಸ್ತಕ ಕೊಡ್ತಾ ಇದ್ದೇವೆ. ಮತ್ತು ಬಿಸಿ ಊಟ ಉಂಟು. ಅದರೊಟ್ಟಿಗೆ ಪ್ರತಿದಿನ ಮೊಟ್ಟೆ ಕೊಡ್ತಾ ಇದ್ದೇವೆ. ಹಾಲಿದೆ, ರಾಗಿ ಮಾಲ್ಟ್ ಇದೆ. ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಸರ್ಕಾರ ಮಾಡ್ತಾ ಉಂಟು. ಮತ್ತು ಶಿಕ್ಷಕರ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ನಾವು 7 ಮಂದಿ ಶಿಕ್ಷಕರಿದ್ದೇವೆ. ಅದಲ್ಲದೆ ನಮಗೆ ಈಗ ಬೇರೆ ಶಿಕ್ಷಕರು ಬರ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಕರಾಗಿರ್ಬೋದು, ಸ್ಪೋಕನ್ ಇಂಗ್ಲಿಷ್ ಶಿಕ್ಷಕರು, ಯೋಗ ಶಿಕ್ಷಕರು, ಮ್ಯೂಸಿಕ್ ಶಿಕ್ಷಕರು ಎಲ್ಲರೂ ಬರ್ತಾ ಇದ್ದಾರೆ. ಈ ಸಲವೂ ಬರ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಇನ್ನು ಮಳೆಗಾಲ ಬಂತು. ಮಳೆಗಾಲಕ್ಕೆ ಸ್ವಲ್ಪ ಮಕ್ಕಳನ್ನು ನೀವು ನೋಡಿಕೊಳ್ಬೇಕಾಗ್ತದೆ. ಯಾಕಂದರೆ ಮಳೆಯ ನೀರು ಹರಿದು ಹೋಗುವಂಥ ಹಳ್ಳ ಎಲ್ಲ ಇರ್ತದೆ. ಆಗ ದಾಟಿಕೊಂಡು ಬರುವಂಥದ್ದು, ನೀರಿನ ಕಡೆ ಹೋಗದಾಗೆ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಕೂಡ ಇದೆ, ಪೋಷಕರ ಜವಾಬ್ದಾರಿ ಕೂಡ ಇದೆ. ಶಾಲೆಗೆ ಬಂದ ಮೇಲೆ ನಮ್ಮ ಜವಾಬ್ದಾರಿ ಅದೇ. ಶಾಲೆ ಕಳಿಸುವಾಗ ಸ್ವಲ್ಪ ನೋಡಿಕೊಳ್ಳಿ. ಮತ್ತು ಇಲ್ಲಿ ತುಂಬ ಕಷ್ಟ ಅಂದರೆ ರಸ್ತೆ ದಾಟುವುದು. ನಾನು ಇವರ ಅಧಿಕಾರಿ ಹತ್ರ ಒಂದು ಬೇಡಿಕೊಳ್ಳೋದು, ಅಲ್ಲಿ ಒಂದು ಅಂಶ ನಮಗೆ ಹಾಕಿ ಕೊಡಬೇಕು ಸರ್. ಅಲ್ಲಿ ನಾವು ಬರೆದು ಕೊಡ್ತೇವೆ, ಒಂದು ಮನವಿ ಕೊಡ್ತೇವೆ. ಅಂಶ ಅಂದರೆ ಏನಾಗ್ತದೆ ಅಂದರೆ ಮಕ್ಕಳು ಶಾಲೆ ಬಿಟ್ಟ ಕೂಡಲೇ ಮಕ್ಕಳು ಓಡ್ತಾ ಇರ್ತಾರೆ ಸಂಜೆ.
ಅಲ್ಲಿ ಆಚೆಯಿಂದ ಈಚೆಯಿಂದ ವೆಹಿಕಲ್ ಬರ್ತಾ ಇರ್ತದೆ, ಆದ್ದರಿಂದ ಅದೊಂದು ಸಮಸ್ಯೆ ಉಂಟು. ಮಕ್ಕಳು ರಸ್ತೆ ದಾಟುವಾಗ ಸಹ ಮಕ್ಕಳ ಹತ್ರ ಸಹ ನಾವು ಹೇಳ್ತೇವೆ ಪ್ರತಿದಿನ, ನೀವು ಸಹ ಪೋಷಕರು ಕೂಡ ಹೇಳಿ ಮನೆಯಲ್ಲಿ ರಸ್ತೆ ದಾಟುವಾಗ ಆಚೆ ಈಚೆ ನೋಡಿಕೊಂಡು ರಸ್ತೆ ದಾಟಿಗಳಿ, ಶಾಲೆ ಬಿಟ್ಟ ಕೂಡಲೇ ಓಡ್ತಾರೆ. ಆದ ಕಾರಣ ನೀವು ಸ್ವಲ್ಪ ಮನೆಯಲ್ಲಿ ಹೇಳಿ, ರಸ್ತೆ ದಾಟುವಾಗ ತುಂಬ ಕಷ್ಟ ಆಗ್ತದೆ. ಇಲ್ಲಿ 3 ಕಡೆ 4 ಕಡೆಯಿಂದ ವಾಹನಗಳು ಬರ್ತಾ ಉಂಟು. ಆದ್ದರಿಂದ ಅದನ್ನೊಂದು ನೀವು ಅವರಿಗೆ ಹೇಳಬೇಕು. ಮಕ್ಕಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ, ನಮ್ಮದು ಕೊಡೋದು ನಿಮ್ಮದು. ಹಾಗೆ ನಾವು ಶಾಲೆಯಲ್ಲಿ ಬಂದ ಮೇಲೆ ನಾವು ನೋಡಿಕೊಳ್ತೇವೆ. ಆದ್ದರಿಂದ ಶಾಲೆಗೆ ಬರುವಾಗ ನೀವು ಅವರಿಗೆಲ್ಲ ಹೇಳಬೇಕು. ಮತ್ತೊಂದು ಏನಂದರೆ, ಇನ್ನು ಈ ವರ್ಷದಿಂದ ಓದುವ ಕೋಣೆ ಅಂತ ಒಂದು ಮಾಡಬೇಕು ಮಕ್ಕಳಿಗೆ. ದಯವಿಟ್ಟು ನಿಮ್ಮಲ್ಲಿ ಪೋಷಕರಲ್ಲಿ ಬೇಡಿಕೊಳ್ಳೋದು, ಓದುವ ಕೋಣೆ ಮಕ್ಕಳಿಗೆ ಒಂದು ಪ್ರತ್ಯೇಕವಾದ ಓದುವ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನೀವು ಅದರ ಒಂದು ಫೋಟೋ ನನಗೆ ಕಳಿಸಬೇಕು, ಫೋಟೋ. ಯಾಕಂದರೆ ಅದು ಕೇಳಿದ್ದಾರೆ ಈ ಸಲ, ಓದುವ ಮೂಲೆ ಒಂದು ಮಾಡಬೇಕು ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ನಾವು ಶಾಲೆಯಲ್ಲಿ ಮಾಡ್ತೇವೆ ಓದುವ ಮೂಲೆ ಅಂತ ಮಾಡಿದ್ದೇವೆ, ಮಕ್ಕಳಿಗೆ ಓದಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಗೆ ನೀವು ಮನೆಯಲ್ಲಿ ಕೂಡ ಮಕ್ಕಳಿಗೆ ಬೇರೆ ಬೇರೆ ಪುಸ್ತಕ ತಂದು ಅಲ್ಲಿ ಇಟ್ಟು ಒಂದು ವ್ಯವಸ್ಥೆ ಮಾಡಬೇಕು. ಪಾಠ ಪುಸ್ತಕ ಮಾತ್ರ ಅಲ್ಲ, ಬೇರೆ ಇತರ ಪುಸ್ತಕಗಳೆಲ್ಲ ತಂದು ಅವರಿಗೆ ಓದುವ ಹವ್ಯಾಸವನ್ನು ಬೆಳೆಸಲಿಕ್ಕೆ ನೀವು ಒಂದು ಗಂಟೆ ಆದರೂ ಅವರಿಗೆ ಓದುವ ಒಂದು ಹವ್ಯಾಸವನ್ನು ಬೆಳೆಸಬೇಕು. ಮಕ್ಕಳಿಗೆ ಓದುವ ಕೋಣೆಯನ್ನು ಅಥವಾ ಓದುವ ಮೂಲೆ ಅಂತ ಹೇಳ್ತೇವೆ, ಕೋಣೆ ವ್ಯವಸ್ಥೆ ಇಲ್ಲ ಇದ್ರೂ ಓದುವ ಮೂಲೆ ಅಂತ ಒಂದು ಮಾಡಬೇಕು. ಪ್ರತಿಯೊಬ್ಬರು ಫೋಟೋ ಕಳಿಸಬೇಕು ನಮಗೆ. ಮಕ್ಕಳು ಓದುವ ಮೂಲೆ ಮಾಡಿದ್ದೇವೆ, ಅಲ್ಲೇ ಕೂತ್ಕೊಂಡು ಅವರು ಓದಬೇಕು. ಆ ಕೋಣೆಯಲ್ಲಿ ಕೂತ್ಕೊಂಡು ಓದುವಂಥ ವ್ಯವಸ್ಥೆ ನೀವು ಅಲ್ಲಿ ಕಿಟಕಿ ಬಾಗಿಲೆಲ್ಲ ಗಾಳಿ ಬರುವಾಗಿರಬೇಕು, ಮತ್ತು ಬೆಳಕಿನ ವ್ಯವಸ್ಥೆ ಇರಬೇಕು. ಮಕ್ಕಳಿಗೆ ಮನೆಯಲ್ಲಿ ನೀವು ದಯವಿಟ್ಟು ಇದೊಂದು ವ್ಯವಸ್ಥೆ ಮಾಡಿ, ಓದುವ ಒಂದು ವ್ಯವಸ್ಥೆ. ನಾವು ಶಾಲೆಯಲ್ಲಿ ನಾವು ಇಲ್ಲೆಲ್ಲ ಮಾಡ್ತೇವೆ, ಆದರೆ ನೀವು ಸಹ ಮನೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಬೇಕು. ಮಕ್ಕಳಿಗೆ ಸ್ವಲ್ಪ ಬುದ್ಧಿವಾದ ಕೂಡ ಹೇಳಿ, ಮೌಲ್ಯಗಳನ್ನು ಸ್ವಲ್ಪ ಹೇಳಿ. ಈ ಸಲ ಹೊಸತ್ತೊಂದು ಒಂದು ಪಠ್ಯ ಬಂದಿದೆ, ಅಂದರೆ ಯಾವುದಂದರೆ ಮೌಲ್ಯ ಶಿಕ್ಷಣ ಅಂತ ಹೊಸತ್ತಾಗಿ ಬಂದಿದೆ ಮಕ್ಕಳಿಗೆ. ಮೌಲ್ಯ ಶಿಕ್ಷಣ, ಮೌಲ್ಯಗಳು ಕಡಿಮೆ ಆಗ್ತಾ ಉಂಟು. ಆದ್ದರಿಂದ ಮಕ್ಕಳಿಗೆ ಮೌಲ್ಯಗಳನ್ನು ಸ್ವಲ್ಪ ಹೇಳಿಕೊಡಿ, ಒಳ್ಳೆಯ ನಡತೆಗಳನ್ನು ಮಕ್ಕಳಿಗೆ ಹೇಳಿಕೊಡಿ. ನಾವು ಸಹ ಹೇಳ್ತೇವೆ, ಆದರೆ ನೀವು ಸಹ ಮನೆಯಲ್ಲಿ ಕೂಡ ಅವರಿಗೆ ಸ್ವಲ್ಪ ಒಳ್ಳೊಳ್ಳೆಯ ನಡತೆಯನ್ನು ಹೇಳಿಕೊಡಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಶಾಲೆಗೆ ಹೆಚ್ಚು ಮಕ್ಕಳು ಬರುವ ಹಾಗೆ ನೀವು ಕೂಡ ಪ್ರೋತ್ಸಾಹಿಸಿ. ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಬಂದು ಮಾತಾಡಿ, ಶಿಕ್ಷಕರು ನಾವಿದ್ದೇವೆ, ಅಥವಾ ನನ್ನ ಹತ್ರ ಬಂದು ಮಾತಾಡಿ. ಏನೇ ಮಕ್ಕಳ ಸಮಸ್ಯೆ ಆದರೂ ನಮ್ಮ ಹತ್ರ ಮಾತಾಡಿ. ಮತ್ತೊಂದು, ರಿಕ್ಷಾದಲ್ಲೆಲ್ಲ ಹೋಗುವ ಮಕ್ಕಳು ಪೋಷಕರ ಹತ್ರ, ರಿಕ್ಷಾ ವ್ಯಾನಲ್ಲೆಲ್ಲ ಹೋಗುವ ಮಕ್ಕಳು ನೋಡಿಕೊಳ್ಳಿ, ವ್ಯಾನಲ್ಲಿ ತುಂಬಿಸ್ತಾರೆ. ಸರಿ, ಒಂದು ಎಷ್ಟು ಬೇಕು ಅಷ್ಟೇ ಮಕ್ಕಳು ಬರಬೇಕು ವ್ಯಾನಲ್ಲಿ ಅಂತ ಉಂಟು ಅದು. ಆದರೆ ತುಂಬಿಸಿಕೊಂಡು ಬರ್ತಾರೆ ಅಂತ ವ್ಯಾನಲ್ಲಿ ಕಳಿಸ್ಬೇಡಿ ನೀವು ದಯವಿಟ್ಟು. ರಿಕ್ಷಾದಲ್ಲಿ ಸಹ ಹಾಗೆ ತುಂಬಿಸಿಕೊಂಡು ಮಕ್ಕಳನ್ನು ಎಲ್ಲ ಕಳಿಸಿ. ಏನಾದರೂ ಸಮಸ್ಯೆ ಆದರೆ ಮತ್ತೆ ನಮಗೆ ಸಹ ಬರ್ತದೆ, ನಿಮಗೆ ಕೂಡ ಬರ್ತದೆ. ಆದ್ದರಿಂದ ಮಕ್ಕಳನ್ನು ರಿಕ್ಷಾದಲ್ಲಿ ಹೋಗುವಾಗ ಮತ್ತು ನಿಮ್ಮ ವ್ಯಾನಲ್ಲಿ ಹೋಗುವಾಗ ಸ್ವಲ್ಪ ನೋಡಿಕೊಳ್ಳಿ. ಮತ್ತು ಅವರ ಫೋನ್ ನಂಬರ್ ತಗೊಳ್ಳಿ, ಡ್ರೈವರ ಫೋನ್ ನಂಬರ್ ನಿಮ್ಮ ಹತ್ರ ಇರಬೇಕು. ಮತ್ತು ಅರ್ಧದಿಂದ ಬಿಟ್ಟು ಹೋದರೆ ನಮ್ಮ ಹತ್ರ ಹೇಳಿ. ಏನಾದರೂ ಅವರು ಅರ್ಧದಿಂದ ಬಿಟ್ಟು ಹೋಗುವಾಗ ಇರಬಾರ್ದು, ಮನೆಗೆ ಅವರಿಗೆ ತಲುಪಿಸುವ ಹಾಗೆ ನೀವೇ ಅವರ ಹತ್ರ ಮಾತಾಡಬೇಕು. ನಾವು ಅದರ ಬಗ್ಗೆ ನಾವು ಮಾತಾಡೋದಿಲ್ಲ ಅವರ ಹತ್ರ, ಅದು ನೀವೇ ಅದು ಮಾತಾಡಬೇಕು. ಅದರಿಂದ ಅದನ್ನು ನೋಡಿಕೊಳ್ಳಿ. ಮಕ್ಕಳ ರಕ್ಷಣೆ ನಮ್ಮ ಮುಖ್ಯವಾದ ಕರ್ತವ್ಯ. ಅದರಿಂದ ಎಲ್ಲರಿಗೂ ಇದರ ಬಗ್ಗೆ ಅರಿವಿರಬೇಕಂತ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಇವತ್ತಿನಿಂದ ಶಾಲೆ ಪ್ರಾರಂಭ ಆಗ್ತದೆ. ಮಕ್ಕಳನ್ನು ಪ್ರತಿದಿನ ಶಾಲೆ ಕಳಿಸಿ, ರಜೆ ಮಾಡಿಸಬೇಡಿ ದಯವಿಟ್ಟು. ರಜೆ ಮಾಡದೆ ಶಾಲೆಗೆ ಬರುವ ಹಾಗೆ ಮಾಡಿ. ನಾವು ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಇನ್ನು ಹೆಚ್ಚು ಮಕ್ಕಳು ಬರುವ ಹಾಗೆ ಮಾಡಿ, ಸರ್ಕಾರಿ ಶಾಲೆಗೆ ಬರುವ ಹಾಗೆ ಮಾಡಿ. ಎಲ್ಲವೂ ಉಚಿತವಾಗಿ ಸಿಗುವಂಥ ಶಾಲೆ ನಮ್ಮ ಸರ್ಕಾರಿ ಶಾಲೆ. ಆದ್ದರಿಂದ ಸರ್ಕಾರಿ ಶಾಲೆ ಹೆಚ್ಚು ಮಕ್ಕಳು ಬರುವ ಹಾಗೆ ಮಾಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದೆ. ವಂದನೆಗಳನ್ನು ಸಲ್ಲಿಸಿಕೊಂಡು ಪುರಸಭೆಯ ಎಲ್ಲ ಕಾರ್ಯವ್ಯಾಪ್ತಿಗಳು ಅತ್ಯಂತ ಸುಸೂತ್ರವಾಗಬೇಕಿದ್ರೆ ಆ ವ್ಯಾಪ್ತಿಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಅಲ್ಲಿಯ ಮುಖ್ಯಾಧಿಕಾರಿಗಳ ಕರ್ತವ್ಯ ಬಹಳ ಮುಖ್ಯ. ಬಹುಶಃ ಮತ್ತಳಿ ಸರ್ ಅವರು ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತರು. ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ತಾನೇ ಮುತುವರ್ಜಿಯನ್ನು ವಹಿಸಿಕೊಂಡು ಆ ಕೆಲಸವನ್ನು ಮಾಡುವಂಥವರು. ಮೊನ್ನೆ ನಡೆದಂಥ ನಮ್ಮ ಸೆನ್ಸಸ್ಸಿನ ಇಡೀ ಪುರಸಭೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಉತ್ತಮ ಮಾರ್ಗದರ್ಶನ ನೀಡುವ ಮೂಲಕ ಅತ್ಯುತ್ತಮವಾದಂಥ ಒಂದು ಸಮಯಕ್ಕೆ ಸರಿಯಾಗಿ ಆ ಸೆನ್ಸಸ್ ಮುಗಿಯುವಾಗೆ ಮಾಡಿದಂಥ ಒಬ್ಬ ಅತ್ಯುತ್ತಮ ಅಧಿಕಾರಿಯವರು ನಮ್ಮ ಮತ್ತಳಿ ಸರ್ ಅವರು. ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವರು ಕರೆದ ಕೂಡಲೇ ಎಂಥ ತುರ್ತಿದ್ದರೂ ಕೂಡ ಅದನ್ನು ಬದಿಗಿಟ್ಟು ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಬ್ಬ ಒಳ್ಳೆಯ ಅಧಿಕಾರಿಯವರು ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರೊಬ್ಬ ಶಿಕ್ಷಕರು ಕೂಡ ಹೌದು. ಸರ್, ಈ ದಿವಸದ ಕಾರ್ಯಕ್ರಮದಲ್ಲಿ ತಾವು ಎರಡು ಮಾತಾಡಬೇಕು ತಮ್ಮಲ್ಲಿ ವಿನಂತಿಸಿದ್ದೇನೆ. ಮಾನ್ಯ ಪುರಸಭೆಯ ಅಧ್ಯಕ್ಷರೇ, ಈ ಭಾಗದ ಕೌನ್ಸಿಲರ್ ಆದ ಸನ್ಮಾನ್ಯ ಅಬ್ದುಲ್ ಸರ್,
ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ಶಿಕ್ಷಕರೇ ಹಾಗೂ ಎಲ್ಲ ಬಂದಿರುವಂಥ ಮಕ್ಕಳೇ ಹಾಗೂ ಪೇರೆಂಟ್ಸ್, ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ, ನೀವು 52 ದಿವಸ ನೀವು ಮನೆಯಲ್ಲಿದ್ದು ಮಕ್ಕಳನ್ನೆಲ್ಲ ಬಿಟ್ಟು ಅಲ್ಲಿದ್ದಿರಿ. ಈಗ ಅವತ್ತಿನಿಂದ ಬೆಳಗಿನಿಂದ ಸಂಜೆ ತನಕ 50 ದಿನದ್ದು ಜಾಸ್ತಿ ಮಾತಾಡಿದಿರಿ. ಈಗ ಸ್ವಲ್ಪ ಮಕ್ಕಳು ಕೇಳಬೇಕು, ಈಗ ಮಾತಾಡಲಿಕ್ಕಿಲ್ಲ. ನಿಮಗೆ ಅಲ್ಲ, ಮಕ್ಕಳು ಕೇಳಿಸಪ್ಪ, ಈಗ ನಿಮಗೆ ಮತ್ತು ನಮಗೂ ತುಂಬ ವ್ಯತ್ಯಾಸ, 50 ವರ್ಷದ ವ್ಯತ್ಯಾಸ ಇದೆ. ನನಗೆಂದು ಈಗ 50 ವರ್ಷ ಆಯಿತು ನಾನು ಶಾಲೆಗೆ ಸೇರಿ. ಆವಾಗ ನಮ್ಮ ಮನೆಯವರೆಲ್ಲ ಹೇಗೆ ಅಂದರೆ, ನಮ್ಮನ್ನು ಶಾಲೆಗೆ ಸೇರಿಸುವ ಸಂದರ್ಭದಲ್ಲಿ ಎಲ್ಲ ಈ ಶಾಲೆ ಈ ಥರ ಕಾಂಪೌಂಡೆಲ್ಲ ಇರಲಿಲ್ಲ, ಆದರೆ ಅಲ್ಲಲ್ಲಿ ಓಡಲಿಕ್ಕೆ ಜಾಗ ಇತ್ತಲ್ಲ, ಅಲ್ಲೆಲ್ಲ ಬೆತ್ತ ಹಿಡ್ಕೊಂಡು ನಮ್ಮ ಮನೆಯವರೆಲ್ಲ ನಿಂತಿದ್ರು. ಎಲ್ಲ ಮಕ್ಕಳು ವಾಪಸ್ ಓಡಬಾರ್ದು ಅಂತೇಳಿ ಮನೆಯವರೆಲ್ಲ ಅಲ್ಲಿ ಬಂದು ನಿಲ್ತಾರೆ. ಈಗ ನಿಮ್ಮದು ಹಬ್ಬದ ವಾತಾವರಣದಲ್ಲಿ ನೀವು ಬಂದಿದ್ದೀರಿ, ಎಲ್ಲರೂ ಖುಷಿಯಲ್ಲಿದ್ದೀರಿ. ನನಗೆ ನಿಮ್ಮ ಟೀಚರ್ಸ್ ನೋಡುವಾಗ ಇವತ್ತು ಕೋಟ್ ಎಲ್ಲ ಹಾಕಿದ್ದಾರೆ. ನಮ್ಮ ಕಾಲದಲ್ಲಿ ಒಂದು ಕೋಟ್ ಹಾಕಿದ ಒಬ್ಬ ಶಾಲೆಗೆ ಬಂದರೆ ನೀವು ಮಾತಾಡೋದು ಬೇಡಿ, ನಾವು ಯಾರು ತಲೆ ಎತ್ತಲಿಕ್ಕಿಲ್ಲ, ಅಷ್ಟು ಭಯ ಇತ್ತು. ಆದರೆ ನಿಮಗೆ ಅದು ಇಲ್ಲ. ಈಗ ನೀವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಈ ಶಾಲೆಯಲ್ಲಿ ಓದಬೇಕು, ಮತ್ತು ನೀವು ಇಲ್ಲಿ ಶಾಲೆಗೆ ಇಂದ ಮುಂದೆ ಬಂದು ಜೀವನದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಅವಕಾಶಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗೆಯೇ ನಾನು ಈ ಸಂದರ್ಭದಲ್ಲಿ ಪೇರೆಂಟ್ಸ್ ಹತ್ರ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು, ನೀವು ಸರ್ ಹೇಳಿದರು ಓದುವ ಕೊಠಡಿ ಅಂತ. ನಮ್ಮ ಮನೆಗಳ ಕಲ್ಪನೆಯಲ್ಲಿ ನಾವೆಲ್ಲ ನಮ್ಮ ಮನೆ ಅಂದರೆ ಅಲ್ಲಿ ಎಷ್ಟು ಬೇಕು, ಈಗ ಹೆಚ್ಚಿನ ಮನೆಗಳಲ್ಲಿ ಹೊಸ ಮನೆಗಳಲ್ಲಿ ದೇವರ ಕೊಠಡಿ ಅಂತ ಇದೆ, ಎಲ್ಲ ಮಾಡ್ತಾರೆ. ನಾವು ಮಾಡೋದಿಲ್ಲ. ಲೈಬ್ರರಿ ಎಲ್ಲಿ ಯಾವ ಮನೆಯಲ್ಲಿ ಲೈಬ್ರರಿ ಥರ ಇರ್ತದ, ಒಂದು ಓದುವುದಕ್ಕೆ ಒಂದು ರೀಡಿಂಗ್ ರೂಮ್ ಥರ ಇರ್ತದ, ರೂಮೇ ಗೋಡೆ ಕಟ್ಟಬೇಕಾಗಿಲ್ಲ, ಒಂದು ಜಾಗ ಇಟ್ಟು ಸ್ವಲ್ಪ ಅಲ್ಲಿ ಎಲ್ಲ ಮಕ್ಕಳಿಗೆ ಆ ಜಾಗದ ಮೇಲೆ ಪ್ರೀತಿ ಬರುವ ಹಾಗೆ ಮತ್ತು ಏಕಾಗ್ರತೆ ಬರುವ ಹಾಗೆ ವ್ಯವಸ್ಥೆ ಮಾಡಿಕೊಡುವ. ಹಾಗೆಯೇ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಬಯಸುವುದು, ಈಗಿನ ಕಾಲದ್ದು ವ್ಯತ್ಯಾಸ ಇರ್ಬೋದು, ಆದರೆ ನಾವು ತಿಳ್ಕೊಂಡಾಗೆ ಈ ಗಾಡಿಗಳಲ್ಲಿ ಬರ್ತಾರೆ, ಆಟೋ ರಿಕ್ಷಾ ಇರ್ಬೋದು, ವೆಹಿಕಲ್ ಇರ್ಬೋದು. ಅವರು ಸರ್, ನಾನೊಂದು ರಿಕ್ವೆಸ್ಟ್ ಮಾಡೋದು, ಈ ಮಕ್ಕಳನ್ನು ಕರ್ಕೊಂಡು ಬರುವ ಡ್ರೈವರ್ಸ್ ಯಾರಿದ್ದಾರೆ ಅವರದ್ದು ಕೂಡ ಒಂದು ಪೇರೆಂಟ್ಸ್ ಒಟ್ಟಿಗೆ ಒಂದು ಸಭೆ ಮಾಡಲಿಕ್ಕೆ ಸಾಧ್ಯ ಆದರೆ ಅವ್ರಿಗೆ ಕೂಡ, ಯಾಕಂದರೆ ಮಕ್ಕಳಿಗೆ ಭಾಷೆಗಳು ಮತ್ತು ಅವರು ಇವರು ಎಲ್ಲ ಕೂಡ ಬೇಗ ಕಲಿಯೋದು ಈ ರೀತಿ ಓಡಾಟ ಸಂದರ್ಭದಲ್ಲಿ. ಅವರು ದೊಡ್ಡವರು ಏನು ಮಾತಾಡ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ, ಆ ಸೆನ್ಸಿಟಿವ್ ಇರುವುದಿಲ್ಲ ಅವರಿಗೆ, ಅವರು ಆ ಸಂವೇದನೆ ಇರುವುದಿಲ್ಲ ಮಕ್ಕಳೊಟ್ಟಿಗೆ ಮಾತಾಡಬೇಕು ಅಂತೇಳಿ. ಅವರು ದೊಡ್ಡವರಾಗಿ ತಮಾಷೆ ಮಾಡೋದಾಗಲಿ ಅಥವಾ ಬೇರೆ ರೀತಿಯ ವ್ಯಂಗ್ಯಗಳು ಮಾಡೋದಾಗಲಿ, ಯಾವುದೇ ನಿಂದನೆಗಳಾಗಲಿ, ಬೈಗಳನ್ನು ಅದು ಮಾಡಬಾರ್ದು. ಮಕ್ಕಳಿಗೆ ಒಂಥರ ಆ ರೀತಿ ಪ್ರಭಾವ ಬೀರದ ವಾತಾವರಣ, ಅವರನ್ನು ಸ್ಫೂರ್ತಿ ನೀಡುವಂಥ ವಾತಾವರಣಗಳಾಗಲಿ, ಅದಕ್ಕಾಗಿ ಒಂದು ಡ್ರೈವರ್ಸಲ್ಲಿ ಕೂಡ ಮಾತಾಡಬೇಕಂತ ನಾನು ಶಿಕ್ಷಕರಲ್ಲಿ ಮತ್ತು ಇಲ್ಲಿ ನಿಮ್ಮ ಪೇರೆಂಟ್ಸಲ್ಲಿ ಕೇಳ್ಕೊಳ್ಳೋದು. ಹಾಗೆ ಎಲ್ಲ ಮಕ್ಕಳು ಕೂಡ ಈ ಶಾಲೆಯಲ್ಲಿ ಕಲಿತು ಉನ್ನತ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಎಲ್ಲ ಪೇರೆಂಟ್ಸ್ ಕೂಡ ಈ ಸಂದರ್ಭದಲ್ಲಿ ಶಾಲೆಗೆ ಪೂರಕವಾದ ಒಂದು ವಾತಾವರಣವನ್ನು ಪಡ್ಕೊಳ್ಳಿಕ್ಕೆ, ನನಗೆ ಪ್ರತಿ ಸಲ ಇಲ್ಲಿ ಬಂದಾಗ ಯಾವುದಾದ್ರೂ ಒಂದು ಬೇಡಿಕೆ ಏನು ಹೇಳ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೇವೆ, ಮಾಡುವ. ಈ ಸಲ ಕೂಡ ಇದು ಮಾಡಿದ್ದು ಹೇಳಿದ್ದಾರೆ, ಅದು ಮಾಡ್ತೇವೆ. ಅದು ನಾಳೆ ನಾಡ್ದು ಸ್ಟಾರ್ಟ್ ಮಾಡಿಸ್ತೇವೆ. ಅದರೊಟ್ಟಿಗೆ ನಾವು ಕೂಡ ಮನೆಯವರು ಕೂಡ ಶಾಲೆಯ ಸಂದರ್ಭದಲ್ಲಿ ಇದು ನಮ್ಮ ಶಾಲೆ, ಅದು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಿ ಅಂತ ಹೇಳ್ತಾ, ಈ ಇನ್ನೊಂದು ನಾನು ನಿಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಟೀಚರ್ಸನ್ನು ಕೇಳಿಕೊಳ್ಳೋದು, ನಾನು ಮೂಡುಬಿದ್ರೆಯಲ್ಲಿ ನಾವೊಂದು ಮೊನ್ನೆ ಟ್ರೈನಿಂಗ್ ಬೆಂಗಳೂರಲ್ಲಿ ಇತ್ತು, ಅದು ಮೂಡುಬಿದ್ರೆಯ ಒಂದು ಮಹಿಳಾ ಹಾಸ್ಟೆಲ್ನ ಒಂದು ಪ್ರೆಸೆಂಟೇಷನ್ ಮಾಡಿದರು. ಅವರು 0 ವೇಸ್ಟ್ ಇಲ್ಲ, ಕಸ ಯಾವುದೇ ನಮ್ಮ ಕ್ಯಾಂಪಸಲ್ಲಿ ಇಲ್ಲ, ನಮ್ಮ ಸುತ್ತಮುತ್ತ ಯಾವುದೇ ಕಸ ಇಲ್ಲ, ಪ್ಲಾಸ್ಟಿಕ್ ಇಲ್ಲ. ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೇವೆ. ಆದಷ್ಟು ನಾವು ಕೂಡ ನಮ್ಮ ಶಾಲೆಯಲ್ಲಿ ಕೂಡ ಆ ರೀತಿಯ, ಈಗ ನಿಮಗೆ ಇಲ್ಲಿ ಜಾಗ ಇಲ್ಲ ಇದ್ದಲ್ಲಿ ಕೂಡ ನಾವು ಕೂಡ ಆದಷ್ಟು ತ್ಯಾಜ್ಯ ಮುಕ್ತ ಪರಿಸರವನ್ನಾಗಿ ಮಾಡಲಿಕ್ಕೆ ನೀವು ಶ್ರಮ ಪಡಬೇಕು, ಎಲ್ಲರೂ ಸಹಕಾರ ಕೊಡಬೇಕು. ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ
ಇವತ್ತಿನ ಈ ದಿನದಲ್ಲಿ ಎಲ್ಲರೂ ಕೂಡ ನಿಮಗೆ ಯಶಸ್ವಿ ಆಗಲಿ ಅಂತ ಬಯಸ್ತಾ, ಇದೊಂದು ಶಾಲೆಯಲ್ಲಿ ಎಲ್ಲ ಜಾತಿ ರಹಿತ, ಧರ್ಮರಹಿತ, ಅಂತಸ್ತು ರಹಿತವಾದ ಒಂದು ಮನಸ್ಥಿತಿ ಬರಲಿ, ಎಲ್ಲ ಮಕ್ಕಳು ಕೂಡ ಬಹಳ ಪ್ರೀತಿಯಿಂದ ಸಮಾಜವನ್ನು ಕಟ್ಟಲಿಕ್ಕೆ ಸಹಕಾರ ಆಗಲಿ ಅಂತ ಹೇಳ್ತಾ, ಎಲ್ಲಿಯೂ ಕೂಡ ಯಾರಲ್ಲಿಯೂ ಕೂಡ ದ್ವೇಷ ಹುಟ್ಟದಂತ ಒಂದು ಶಾಲೆ ಆಗಲಿ, ಒಂದು ಮನೆ ಆಗಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಆ ವ್ಯವಸ್ಥೆಯಲ್ಲಿ ನಮ್ಮ ಶಾಲೆಯು ಕೂಡ ನಾವು ಕೈ ಜೋಡಿಸಿಕೊಂಡಿದ್ದೇವೆ. ಎಲ್ಲ ಕಸ ವಿಲೇವಾರಿಯನ್ನು ಕೂಡ ಬಹಳ ಉತ್ತಮವಾಗಿ ಪಂಚಾಯಿತಿ ಮೂಲಕ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪಂಚಾಯಿತಿ ನಮ್ಮ ಪುರಸಭೆಯವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದೇವೆ ಸರ್. ನಾವು ನಮ್ಮ ಬೇಡಿಕೆ ಕೊಟ್ಟಿದ್ದೇವೆ, ಒಂದು ರೂಮ್ನ ವ್ಯವಸ್ಥೆ ಬೇಕು, ಒಂದು ಕ್ಲಾಸ್ಗೆ ನಮಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ನೋಡಿದ್ದಾರೆ, ಕೆಲಸ ಆದರೆ ಒಳ್ಳೆಯಿತ್ತು ಸ್ವಲ್ಪ. ಹಾಗಾಗಿ ತಾವು ಅದನ್ನು ಸಹಕರಿಸಬೇಕಂತ ನಮ್ಮ ವಿನಂತಿಸಿಕೊಳ್ಳುತ್ತಾ, ಈಗ ನಮ್ಮ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ಮಾಡಿದೆ. ನಮ್ಮ ಮಕ್ಕಳನ್ನು ದ್ವಿಭಾಷಾ ಮಾಧ್ಯಮದ ಉದ್ಘಾಟನೆ, 2 ಭಾಷೆಗಳು, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 2 ಭಾಷೆಯಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಆರಂಭಗೊಳ್ತಾರೆ. ಹಾಗಾಗಿ ದ್ವಿಭಾಷಾ ಮಾಧ್ಯಮದ ಉದ್ಘಾಟನೆಯನ್ನು ನಮ್ಮ ಪಂಚಾಯಿತಿಯ ಪುರಸಭೆ ಅಧ್ಯಕ್ಷರು ಹಾಗೆ ಕೌನ್ಸಿಲರ್ ಅವರು, ನಮ್ಮ ಅಧಿಕಾರಿಗಳು ಸೇರಿಕೊಂಡು ಇದನ್ನು ಈ ಒಂದು ಉದ್ಘಾಟನೆ ಮಾಡಬೇಕು. ನಮ್ಮ ಮಕ್ಕಳ ಕೈಗೆ ಅಕ್ಷರವನ್ನು ನೀಡುವ ಮೂಲಕ ಸ್ಲೇಟಲ್ಲಿ ಆ ಕಾರ್ಯಕ್ರಮನ ಉದ್ಘಾಟಿಸಿ. 1ನೇ ಕ್ಲಾಸಿನ 5 ಮಂದಿ ಮಕ್ಕಳು, ದಯವಿಟ್ಟು 1ನೇ 5 ಮಂದಿ ಮಕ್ಕಳು ಬರಲಿ. ದ್ವಿಭಾಷಾ ಮಾಧ್ಯಮದ ಉದ್ಘಾಟನೆಯನ್ನು ನಮ್ಮ ಪುರಸಭೆಯ ಅಧಿಕಾರಿಗಳು ಕೈ ಹಿಡಿದು ಬರೆಸುವ ಮೂಲಕ ಅಧಿಕೃತವಾಗಿ ದ್ವಿಭಾಷೆಯ ಚಾಲನೆ ನೀಡಲಿಕ್ಕೆ ಪುರಸಭೆ ಅಧಿಕಾರಿಗಳು ಮತ್ತು ಸರ್ ಅವರು ಮಗುವಿಗೆ ಆ ಮತ್ತು ಎ 2 ಅಕ್ಷರಗಳು, ಆ ಮತ್ತು ಎ ಇನ್ನು ಮುಂದಕ್ಕೆ ನಮಗೆ ಬಹಳ ಅಗತ್ಯವಾಗಿ ಬೇಕಾದಂಥ 2 ಅಕ್ಷರಗಳು. ಆ 2 ಮಾಧ್ಯಮವನ್ನು ನಾವು ಕಲಿತಾಗ ನಮಗೆಲ್ಲೂ ಕೂಡ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಇಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ನಾವು ಯಾರು ಕೂಡ ಸರ್ಕಾರಿ ಶಾಲೆಯವರು ಯಾವುದೇ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಕಡಿಮೆ ಇಲ್ಲ ಎನ್ನುವಂಥದ್ದು ನಾವು ತೋರಿಸ್ಕೊಡುವಂಥ ಕಾರ್ಯಕ್ರಮ. ಅದರ ಸ್ಲೇಟ್ನಿಂದ ಹಿಡೀನಿ. ಅವರಿಲ್ಲ, ಅವರಿಗೆ ಪುಸ್ತಕ ವಿತರಣೆ ಕೂಡ ನಾವು ಮಾಡಲಿಕ್ಕಿದೆ. ಅದರೊಟ್ಟಿಗೆ ಇನ್ನೊಂದು ಪೇರೆಂಟ್ಸ್ಗೆ ಒಂದು ಹೊಸ ಯೂನಿಫಾರ್ಮ್ ನಾವು ಹೇಳ್ತೇವೆ, ಹೊಸ ಯೂನಿಫಾರ್ಮನ್ನು ನಾವು ತರಲಿಕ್ಕಿದ್ದೇವೆ. ಹಾಗೆ ಬುಧವಾರ ಮತ್ತು ಶನಿವಾರ ಕೆಂಪು ನಾವು ಯಾವಾಗಲೂ ಹಾಕುವಂಥ, ರೆಡ್ ಮತ್ತು ಬ್ಲ್ಯಾಕ್ ನಾವು ಯಾವಾಗಲೂ ಹಾಕ್ಕೊಂಡು ಬರುವಂಥದ್ದು. ಇನ್ನು ಮಂಗಳವಾರ ಮತ್ತು ಗುರುವಾರಕ್ಕೆ ಹೊಸ ಯೂನಿಫಾರ್ಮ್ ನಾವು ಹೇಳ್ತೇವೆ, ಯಾವುದಂತೇಳಿ ಮಾಡೆಲ್ ಹೇಳ್ತೇವೆ, ಇಲ್ಲಿ ಸಿಗ್ತದೆ ಅಂತ ಹೇಳ್ತೇವೆ. ನೀವು ದಯವಿಟ್ಟು ಅದನ್ನು ತಂದು ಮಕ್ಕಳಿಗೆ ಒಂದು 15 ದಿವಸಗಳಿಗೆ ವ್ಯವಸ್ಥೆ ಮಾಡಬೇಕು. 15 ದಿವಸಗಳಲ್ಲಿ ನಾವು ಯೂನಿಫಾರ್ಮ್ನ ವ್ಯವಸ್ಥೆ ಮಾಡಿದರೆ ಶಾಲೆಯ ಶಿಸ್ತು ಕೂಡ ಸರಿಯಾಗಿ ಬರುವುದಿಲ್ಲ. ಹಾಗಾಗಿ ತಾವು ಗಮನ ಹರಿಸಬೇಕು. ಇದೀಗ ನಮ್ಮ ಕೌನ್ಸಿಲರ್ ಇನ್ನೊಂದು ಶಾಲೆಯಲ್ಲಿ ಕಾರ್ಯಕ್ರಮ ಇರುವ ಕಾರಣ ಎಲ್ಲರೂ ಹೊರಟಿರುತ್ತಾರೆ. ಅದೇ ರೀತಿ ಮುಖ್ಯೋಪಾಧ್ಯಾಯರು ಮತ್ತು ಈ ಶಾಲೆಯ ಎಲ್ಲ ಸಿಬ್ಬಂದಿ ಮತ್ತು ಪೋಷಕರೇ ಮಕ್ಕಳೇ, ಎಲ್ಲ ಮಕ್ಕಳೊಮ್ಮೆ ನಿಂತುಕೊಳ್ಬೇಕೆಲ್ಲ ಎಲ್ಲ ನಿಂತುಕೊಳ್ಳಿ. ಎಷ್ಟು ಗಲಾಟೆ ಮಾಡೋದು ನೀವು. ಕ್ಲಾಪ್ ಹೊಡೀರಿ, 3 ಕ್ಲಾಪ್. ಕ್ಲಿಯರ್ ಇದ್ದೀರಲ್ಲ, ಕೂತ್ಕೊಳ್ಳಿ. ಕೇಳಬೇಕೇನೋ ಹೇಳೋದನ್ನು. ಪಾಠ ಅಲ್ವಾ ಶಾಲೆ ಅಂತ ಹೇಳಿದ್ರೆ, ಪಾಠ ಶಾಲೆ. ಅದರ ಸದುಪಯೋಗ ನೀವೇ ಪಡಿಬೇಕು ಹೊರತು ನಿಮ್ಮ ಪೋಷಕರಲ್ಲ. ಗೊತ್ತಾಯ್ತಲ್ಲ? ನೋಡಿ, ಎದುರು ಬೆಂಚಿನ ದೊಡ್ಡ ಹುಡುಗಿಯರು ಗಲಾಟೆ ಮಾಡ್ತಾ ಇದ್ದಾರೆ ಇಬ್ರು. ಈ ದಿನ ಶಾಲಾ ಪ್ರಾರಂಭೋತ್ಸವದ ಶುಭ ಸಂದರ್ಭದಲ್ಲಿ ಒಂದು ಮೆರವಣಿಗೆ ಮೂಲಕ PM ಶ್ರೀ ಶಾಲೆಯ ಶುಭ ಆರಂಭಗೊಂಡಿದ್ದು, ಈ ಬಗ್ಗೆ ನಮ್ಮ CO ಮತ್ತು ಮುಖ್ಯೋಪಾಧ್ಯಾಯರು ನಿಮಗೆ ಬೇಕಾದಷ್ಟು ವಿವರಣೆಗಳನ್ನು ಹೇಳಿದ್ದಾರೆ. ದಯವಿಟ್ಟು ಪೋಷಕರು ತಮ್ಮ ಮಕ್ಕಳ ಕರ್ತವ್ಯ ಏನು ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮುಂಚೆ ಆದರೆ 10-11 ಮಕ್ಕಳಿದ್ದ ಒಂದು ಸಂದರ್ಭ ಇತ್ತು. ಈಗ 1 ಮತ್ತು 2ಕ್ಕೆ ಸಾಕಾಗಿದೆ. ಆ 2 ಮಕ್ಕಳ ಬೆಳವಣಿಗೆ ಮತ್ತು ವಿದ್ಯಾಭ್ಯಾಸದ ದಾರಿಯನ್ನು ಯಾವ ಥರ ಹುಡುಕಬೇಕಂತೇಳಿ ತಾಯಿಯ ಹೊಟ್ಟೆಯಲ್ಲಿ ಇರುವ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಮಾಡಿರ್ತಾರೆ. ಒಂದು ಮಗು ತಾಯಿ ಹೊಟ್ಟೆಯಲ್ಲಿ 4 ತಿಂಗಳು ಆಗುವಾಗಲೇ ಆ ಮಗುವಿಗೆ ಯಾವ ರೀತಿಯ ದೊಡ್ಡಸ್ತಿಕೆ ಮತ್ತು ಯಾವ ರೀತಿಯ ಬೆಳವಣಿಗೆಯಲ್ಲಿ ಅವನ ಆಯುಷ್ ಎಷ್ಟು
ಅವನ ಜೀವಮಾನದಲ್ಲಿ ಏನೆಲ್ಲ ಮಾಡ್ತಾನೆ ಅಂತೇಳಿ ದೇವರು ಅವರಿಗೆ ಬರೆದಿರುತ್ತಾರೆ. ಅದೇ ಹಣೆ ಬರಹ ಅಂತ ಹೇಳುದು ನಾವು. ಈಗ ಗರ್ಭಿಣಿಯಾದಂತಹ ಹೆಂಗಸರು ಯಾವ ರೀತಿಯಲ್ಲಿ ನಿಮ್ಮ ಚಟುವಟಿಕೆ ಇದೆಯೋ ಅದೇ ರೀತಿಯಲ್ಲಿ ಮಕ್ಕಳ ಬೆಳವಣಿಗೆ ಹೊಟ್ಟೆಯಲ್ಲಿ ಹೋಗ್ತಾ ಉಂಟು. ಇದು ಸೈಂಟಿಸ್ಟ್ ಇರೋದು. ನೀವು ಟಿವಿ ಮತ್ತು ಧಾರಾವಾಹಿಯನ್ನು ಹೆಚ್ಚಾಗಿ ಯೂಸ್ ಮಾಡಿದರೆ ಆ ಮಗು ಹುಟ್ಟಿದ ತಕ್ಷಣ ಒಂದು 6 ತಿಂಗಳವಾಗ ಕೇಳುವುದು ಮೊಬೈಲೇ. ಯಾಕೆಂದರೆ ಅದರ ಬೆಳವಣಿಗೆ ಅದೇ ರೂಪದಲ್ಲಿ ಆಗಿರುತ್ತದೆ. ಆದ್ದರಿಂದ ಎಲ್ಲ ಪೋಷಕರು, ಈಗ ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದೀರಿ, ಈಗ 3 ವರ್ಷ 4 ವರ್ಷದ ಮಕ್ಕಳನ್ನು ತಂದು ಶಾಲೆಗೆ ಸೇರಿಸಿದ್ದೀರಿ. 3 ವರ್ಷ ಮತ್ತು 10 ತಿಂಗಳಾಗಿರಬೇಕು LKGಗೆ ತಂದು ಸೇರಿಸಿರುವಂತಹ ಸಂದರ್ಭ. ಅದರ ನಂತರ ಬೆಳವಣಿಗೆ ಪೋಷಕರಲ್ಲಿ ಹೆಚ್ಚಾಗಿರುತ್ತದೆ. ಶಾಲಾ ಗುರುಗಳಲ್ಲಿ ಮಾತ್ರ ಅಲ್ಲ, ಪೋಷಕರಿಗೆ. ಒಂದು ಮಗುವಿಗೆ ಮೊದಲ ಗುರು ತಾಯಿಯಾಗಿರುತ್ತಾರೆ. ಆ ತಾಯಿಯ ಪಾತ್ರ ಏನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಒಂದು ಮಗುವನ್ನು ಶಾಲೆಗೆ ಸೇರಿಸಿದ ತಕ್ಷಣ ನಮ್ಮ ಕರ್ತವ್ಯ ಮುಗಿಯುತ್ತೆ ಅಂತ ಹೇಳಿದರೆ ಅದು ಸುಳ್ಳು ಅಂತ ಹೇಳೋದು. ಯಾಕಂತ ಹೇಳಿದ್ರೆ ನೀವು ಮಕ್ಕಳೊಳಗಟ್ಟಿಗೆ ನೀವು ಸಹ ವಿದ್ಯಾರ್ಥಿ ಆದಾಗ ಮಾತ್ರ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಬೆಳವಣಿಗೆ ಮತ್ತು ಆ ಮಗುವಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಸಿಗಲಿಕ್ಕೆ ಕಾರಣ ಆಗ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ ಬಂದಾಗ 4 ಗಂಟೆಗೆ ಮನೆಯಲ್ಲಿ ಬಂದಾಗ ಒಂದು ಸ್ವೀಕರಣ ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು. ಕೆಲವು ತಾಯಂದಿರು ಮನೆಯಲ್ಲಿ ಇರುವುದಿಲ್ಲ. ಆ ಬಾಗಿಲಿಗೆ ಬಡಿದು 1 ಗಂಟೆ ತನಕ ಮಗು ಅಲ್ಲೇ ಇರ್ತದೆ. ಅದರ ನಂತರ ಯಾಕಂತ ಹೇಳಿದ್ರೆ ಒಂದು ಸಣ್ಣ ಮಗು ಶಾಲೆಯಲ್ಲಿ ಆದಂತಹ ಎಲ್ಲ ಚಟುವಟಿಕೆಗಳನ್ನು ತಮ್ಮಲ್ಲಿ ಶೇರ್ ಮಾಡಲಿಕ್ಕೆ ಬರ್ತಾ ಇರ್ತದೆ. ಆವಾಗ ನೀವು ಆ ಮಗುವನ್ನು ಗದರಿಸಿದರೆ ಆ ಮಕ್ಕಳ ಮೆದುಳಲ್ಲಿ ಒಂದು ಬೆಳವಣಿಗೆಯು ಕುಂಠಿತವಾಗ್ತದೆ. ಇದನ್ನೆಲ್ಲ ನೀವು ಆಲೋಚನೆ ಮಾಡಿ ತಮ್ಮ ಮಕ್ಕಳು ಯಾವ ರೀತಿ ಬೆಳವಣಿಗೆ ಆಗಬೇಕು. ನೀವು ಭಾರಿ ಒಂದು ಆಲೋಚನೆ ಕಂಡಿರ್ತೀರ, ನನ್ನ ಮಗು ದೊಡ್ಡದಾಗಬೇಕು, ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಕೀಲರಾಗಬೇಕು, ಇಲ್ಲಾಂದರೆ ಟೀಚರ್ ಆಗಬೇಕು ಅಂತ. ಇದಕ್ಕೆಲ್ಲವೂ ನಿಮ್ಮ ಶ್ರಮ 100ಕ್ಕೆ 110% ಬೇಕಾಗ್ತದೆ. ನೀವು ಖಾಲಿ ಶಾಲೆಗೆ ಕಳಿಸಿ ಅವರಿಗೆ ಪಠ್ಯ ಪುಸ್ತಕ ಫ್ರೀ ಸಿಗ್ತದೆ, ಯೂನಿಫಾರ್ಮ್ ಫ್ರೀ ಸಿಗ್ತದೆ, ಎಲ್ಲೋ. ಈಗ ನೋಡಿ, ಮುಂಚೆ ನಾವೆಲ್ಲ ಕಲಿತಾ ಇರುವಾಗ ಮರದ ಅಡಿಯಲ್ಲಿ ನೆರಳಿನಲ್ಲಿ ಕಲಿತಾ ಇದ್ದಂಥ ಕಾಲ ಇತ್ತು. ಬೆಂಚಿಲ್ಲ, ನಾವು ನೆಲದಲ್ಲಿ ಕೂತು ಕಲಿತಂಥ ಒಂದು ಸಂದರ್ಭಗಳಿತ್ತು. ಈಗ ನಿಮಗೆ ಚೇರ್ ಇದೆ, ಫ್ಯಾನ್ ಇದೆ, ಬಿಸಿ ಊಟ ಇದೆ, ಮೊಟ್ಟೆ ಇದೆ, ಹಾಲಿದೆ, ಪೌಷ್ಟಿಕ ಆಹಾರಗಳನ್ನು ಸಹ ನಿಮಗೆ ಸರ್ಕಾರ ಫ್ರೀಯಾಗಿ ಒದಗಿಸ್ತಾ ಉಂಟು. ಆದ್ದರಿಂದ ದಯವಿಟ್ಟು ನೀವು ಅದರ ಒಂದು ಸದುಪಯೋಗವನ್ನು ಪಡೆದು ತಮ್ಮ ಮಕ್ಕಳ ಏಳಿಗೆಗಾಗಿ, ಯಾಕೆ ಈ ಪೌಷ್ಟಿಕ ಆಹಾರ ಕೊಡ್ತಾರೆ ಅಂತ ಹೇಳಿ ನಿಮ್ಮ ಮಕ್ಕಳ ಬೆಳವಣಿಗೆಗಳು ಉತ್ತಮವಾಗಲಿ ಅಂತೇಳಿ ಅದನ್ನು ಸಹ ನೀವು ಕೆಲವು ಮೊಟ್ಟೆ ತಿನ್ನುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆಲ್ಲ ಒಂದು ತಿಳಿ ಹೇಳಬೇಕು. ಯಾಕಂದರೆ ಮೊಟ್ಟೆಯಲ್ಲಿ ಇರುವಂತಹ ಪೌಷ್ಟಿಕ, ಅದರಲ್ಲಿರುವ B ಕಾಂಪ್ಲೆಕ್ಸ್ ಮತ್ತು C ಕಾಂಪ್ಲೆಕ್ಸ್ ಏನು ಅದರಲ್ಲಿ ಪರಿಣಾಮ ಬೀರ್ತದೆ ಅಂತೇಳಿ, ಎಲುವಿಗೆ ಗಟ್ಟಿ ಕೊಡ್ತದೆ ಅದು, ಅದನ್ನು ಸೇವನೆ ಮಾಡಬೇಕು ಅಂತೇಳಿ ನೀವೆಲ್ಲರೂ ಹೇಳಬೇಕು. ಕೆಲವು ಮಕ್ಕಳು ತಿನ್ನುವುದಿಲ್ಲ ಅಂತ ಶಾಲೆಯಲ್ಲಿ. ಅಂಥ ಮಕ್ಕಳನ್ನು ನೀವು ನೋಡಿ ಆ ಮಕ್ಕಳಿಗೆ ತಿಳಿ ಹೇಳಿ ಆ ಮಕ್ಕಳ ಒಂದು ಆಹಾರ ಪದ್ಧತಿಯನ್ನು ಉತ್ತಮಗೊಳಿಸಬೇಕು. ಅದೇ ರೀತಿ ಈಗ ತಾನೇ ಹೇಳಿದರು, ವಾತಾವರಣಗಳು ಮನೆಯಲ್ಲಿ, ನೀವು ಮನೆಯಲ್ಲಿ ದಿನಪತ್ರಿಕೆಗಳನ್ನು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಇರುವಂಥ ಮನೆಯಲ್ಲಿ ದಿನಾಲು ತೆಗಿಬೇಕು, ಓದೋದಿದ್ರು. ಯಾಕಂತೇಳಿದ್ರೆ ಆ ದಿನಪತ್ರಿಕೆಯನ್ನು ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ನೀವು ಓದಬೇಕು. ಯಾಕಂದರೆ ನಿಮಗೆ ಅದು ಈ ವಾತಾವರಣ ಹೇಗೆ ಅಂತ ಗೊತ್ತಾಗ್ತದೆ. ತಾಯಿಯಂದಿರು ಓದಬೇಕು, ಪೋಷಕರು ಓದಬೇಕು, ಮಕ್ಕಳಿಗೆ ಅದನ್ನು ಓದಲು ತಿಳಿಸಬೇಕು. ಆವಾಗ ನಿಮಗೆ ಊರಿನ ಸಂಗತಿ, ಎಲ್ಲವೂ ಗೊತ್ತಾಗ್ತದೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ನೀವು ವಾರ್ತೆಗಳು ಇಲ್ಲಿ ಪೇಪರ್ ಬರ್ತಲ್ಲ, ಲೈಬ್ರರಿ ಉಂಟಲ್ಲ, ಅದನ್ನು ಸಹ ಬೆಳೆಸಿ ಮನೆಯಲ್ಲಿ. ಮತ್ತೆ ಕಲಿಕೆ ಒಂದು ಜಾಗ, ಅದು ಒಂದು 2 ಸ್ಟೂಲ್ ಇಟ್ಟು ಅದನ್ನು, ಈಗ ನಮ್ಮ ಮತ್ತಾಳಿ ಸರಿ ಒಂದು ಲೈಬ್ರರಿ ಥರ ಇರಬೇಕು ಅಂತ ಮನೆಯಲ್ಲಿ. ಅದು ಸಹ ಬೆಳವಣಿಗೆ ಒಂದು ಉತ್ತಮವಾಗಿರ್ತದೆ. ಆದ್ದರಿಂದ ಎಲ್ಲ ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗೆ ಇಟ್ಟು PMC ಶಾಲೆಯ ಮಕ್ಕಳು ಉತ್ತಮ ವಿದ್ಯಾರ್ಥಿಗಳಾಗಿ ದೇವರು ಕಾಪಾಡಿದರೆ ನಮಗೆ ಇದೇ ಶಾಲೆಯಲ್ಲಿ SSLC ಸಹ ಆಗುವಂಥ ಒಂದು ಸಂದರ್ಭ ಉಂಟು.
ಅದು 99% ಆಗಿದೆ ಅಂತ ಕಾಣ್ತದೆ. ನಿಮಗೆ ಪ್ರೌಢಶಾಲೆಯು ಸಹ ಇದೇ ಶಾಲೆಯಲ್ಲಿ ಸಿಕ್ಕುವಂಥ ಒಂದು ವ್ಯವಸ್ಥಿತ ರೂಪ ಉಂಟು. ಅದನ್ನು ನೀವು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುತುವರ್ಜಿಯಿಂದ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಕೂಡ ಸಹಕರಿಸುವ ಶ್ರೀಯುತ ಅಬ್ದುಲ್ ಸಲಾಂ ಸರ್ ಅವರು ಮಾಹಿತಿ ನೀಡಿದ್ದಾರೆ. ದಯವಿಟ್ಟು ಅವರು ಹೇಳಿದಂಥ ಮಾತುಗಳು ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂಥದ್ದು. ತಾವೆಲ್ಲರೂ ಕೂಡ ಈ ಮಾತಿನಂತೆ ನಡ್ಕೊಳ್ಬೇಕಂತ ವಿನಂತಿಸಿಕೊಳ್ಳುತ್ತಾ ಮಕ್ಕಳೆಲ್ಲ ಸ್ವಲ್ಪ ಮೌನ ಎಂದಿರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ಧನ್ಯವಾದ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರು ಶ್ರೀಯುತ ಮಂಜುನಾಥ್ ಸರ್ ಅವರು. 2026-2027ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇಲಾಖೆಯ ಆದೇಶದಂತೆ ಇಂದು ನಾವು ಸಡಗರ ಸಂಭ್ರಮದಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಕಮಲ, ಅಧ್ಯಕ್ಷರು ಸೋಮೇಶ್ವರ ಪುರಸಭೆ, ಅವರೊಂದು ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀಯುತ ಮತ್ತಡಿ ಸರ್, ಇವರಿಗೆ ಕೂಡ ಅವರೊಂದು ಅನುಪಸ್ಥಿತಿಯಲ್ಲಿ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಭಾಗದ ಕೌನ್ಸಿಲರ್ ಆದಂಥ ಶ್ರೀಯುತ ಅಬ್ದುಲ್ ಸಲಾಂ ಸರ್, ನಮ್ಮ ಶಾಲೆಯ ಎಲ್ಲ ಆಗುಹೋಗುಗಳಿಗೆ ಸ್ಪಂದಿಸುತ್ತಿರುವಂಥವರು, ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಸಲಹೆ ಸೂಚನೆಗಳನ್ನು ನೀಡಿದಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಹರೀಶ್ ಕುಮಾರ್ ಸರ್, ಇವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.